ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಸ್ನಾತಕ ಮತ್ತು ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗದವರು ನ್ಯಾನೋ ತಂತ್ರಜ್ಞಾನ 2019 ಅವಕಾಶಗಳು ಮತ್ತು ಸವಾಲುಗಳು ಎಂಬ ವಿಷಯದ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಸಂತ ಅಲೋಷಿಯಸ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ರಿಚರ್ಡ್ ಗೊನ್ಸಾಲ್ವೆಸ್ ಅವರು 2 ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಸಮಾವೇಶವು ಜನವರಿ 10 ಮತ್ತು 11ರಂದು ನಡೆಯಲಿದೆ. ಸಮಾವೇಶದ ಉದ್ಘಾಟನೆಯು ಜನವರಿ 10ರಂದು ಕಾಲೇಜಿನ ಎಲ್ಎಫ್ ರಸ್ಖೀನಾ ಸಭಾಂಗಣದಲ್ಲಿ ನಡೆಯಲಿದೆ. ಎನ್ಐಟಿಕೆ ಸುರತ್ಕಲ್ನ ನಿರ್ದೇಶಕರಾದ ಪ್ರೊಫೆಸರ್ ಕರಣಂ ಉಮಾ ಮಹೇಶ್ವರ ರಾವ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. On International Conference in Nanotechnology 2019 Opportunities and Challenges, which will be organized in the college on 10th and 11th of January 2019. We have for this press conference the convener of the International Conference, Dr. Ronald Nazareth, Organizing Secretary, Ms. Prima Pai, and Assistant PRO, Mrs. Chandrakala. Nanotechnology is one of the rapidly growing fields in science and engineering. It is a multidisciplinary science and a multidisciplinary subject in nature. In this regard, the college is organizing this international conference. ಅನಂತರ ಮಾತನಾಡಿದ ಸಮಾವೇಶದ ಸಂಚಾಲಕರಾದ ಡಾಕ್ಟರ್ ರೊನಾಲ್ಡ್ ನಜರತ್ ಅವರು ಮಾಹಿತಿ ನೀಡಿ, ಈ ಸಮ್ಮೇಳನಕ್ಕೆ ಖ್ಯಾತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ವಾಂಸರು ನ್ಯಾನೋ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಲವುಗಳ ಮತ್ತು ಸಾಧನೆಗಳ ಬಗ್ಗೆ ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ. ಬೆಲ್ಜಿಯಂನ ನಮೂರು ವಿವಿಯ ಡಾಕ್ಟರ್ ಸೈಮನ್ ಡೆಟ್ರಿಚಿ, ಅರವಿಂದ್ ಕೆ ಭಕ್ತಾ, ಸೆಬೆಸ್ಟಿನ್ ವಿವೆಗ್ನೀಸ್, ಎನ್ಐಟಿಕೆ ಸುರತ್ಕಲ್ನ ಡಾಕ್ಟರ್ ಅರುಣ್ ಇಸ್ಲೂರು, ಸ್ಕಾಟ್ಲೆಂಡಿನ ಎಡಿನ್ಬರೋ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಡೆನಿಕಾ ಪಿಂಟೋ ಮೊದಲಾದ ವಿದ್ವಾಂಸರು ಈ 2 ದಿನಗಳ ಸಮಾವೇಶದಲ್ಲಿ ಉಪನ್ಯಾಸವನ್ನ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. The International Conference on Nanotechnology, which is a collaborative effort by the college between the University of Namur, Belgium. We have a collaboration, that is understanding MOU has been signed between the Namur University and the St. Aloysius College, and this is one of the effort in bringing these 2 groups together. So we will be having the International Conference on Nanotechnology 2019 Opportunities and Challenges on 10th and 11th January. The inauguration of the conference will be done on 10th December at 9:30 a.m. by the Director of NITK Suratkal, Professor Uma Maheshwar Rao. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಸಮಾವೇಶದ ಸಂಚಾಲಕರು, ಉಪನ್ಯಾಸಕರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.